ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ. ಕಳೆದ 2 ವರ್ಷಗಳಲ್ಲಿ ಜಗತ್ತಿಗೆ ಬಂದಿರತಕ್ಕಂಥ ಮಹಾಮಾರಿ ಕೋವಿಡ್ನ ಮಧ್ಯೆ ನಮ್ಮ ಧಾರ್ಮಿಕ ಆಚರಣೆಗಳು, ನಮ್ಮ ನಂಬಿಕೆಗಳ ಆಚರಣೆಗಳು, ಅದನ್ನು ಉಳಿಸಿಕೊಳ್ಳುವಂತ ಪ್ರಯತ್ನಗಳ ಮಧ್ಯೆ ಈ 2 ವರ್ಷ ಕಳೆದು ಈ ವರ್ಷ ಪ್ರತಿಯೊಂದು ಕಡೆಗಳಲ್ಲಿ ಅದು ಗಣೇಶ ಚೌತಿ ಇರಬಹುದು, ಅನೇಕ ಧಾರ್ಮಿಕ ಆಚರಣೆಗಳನ್ನ ಇಡೀ ಹಿಂದೂ ಸಮಾಜ ನಾವೆಲ್ಲ ಒಟ್ಟಾಗಿ ಸೇರಿ ಸಾಮೂಹಿಕವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಒಂದು ನವದುರ್ಗಾರಾಧನೆ ಒಂದು ವಿಶಿಷ್ಟ ಮತ್ತು ವಿಭಿನ್ನ ಯಾಕೆ ಅಂತ ಕೇಳಿದ್ರೆ, ನಾವೆಲ್ಲ ನಮ್ಮ ಮನೆಗಳಲ್ಲಿ ದೇವಿಯ ಆರಾಧನೆಯನ್ನ, ದೇವಿಯ ಫೋಟೋವನ್ನ ಇಟ್ಟು ಪೂಜೆಗಳನ್ನ, ಅನೇಕ ಆಚರಣೆಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಗೆಲ್ಲರಿಗೂ ಗೊತ್ತಿದೆ. ಆದ್ರೆ ಅದರ ಮಧ್ಯೆ 10 ದಿನಗಳ ಕಾಲ ತಾಯಿ ಶಾರದಾ ಮಾತೆಯನ್ನ ಪ್ರತಿಷ್ಠಾಪನೆ ಮಾಡಿ, ನವದುರ್ಗೆಯರನ್ನ ಪ್ರತಿಷ್ಠೆ ಮಾಡಿ, ಇಡೀ ಸಾಮೂಹಿಕವಾಗಿರ್ತಕ್ಕಂಥ ಸಮಾಜವನ್ನ, ಹಿಂದೂ ಸಮಾಜವನ್ನ ಒಟ್ಟು ಸೇರಿಸಬೇಕು. ಹಿಂದೂ ಸಮಾಜವನ್ನ ಒಟ್ಟು ಸೇರಿಸೋದ್ರ ಜೊತೆಗೆ ಆ ಸನಾತನ ಪರಂಪರೆ, ಸನಾತನ ಸಂಸ್ಕೃತಿ, ನಮ್ಮ ದೇಶದ ನಂಬಿಕೆಗಳನ್ನ ಪ್ರತಿ ಮನೆಗಳಿಗೆ ಕೊಡಬೇಕು, ಆ ಸಂದೇಶವನ್ನು ಮನೆಗಳಿಗೆ ಕೊಡಬೇಕು ಅಂತ ಹೇಳುವಂತ ದೊಡ್ಡ ಮಹತ್ತರವಾಗಿರ್ತಕ್ಕಂಥ ಯೋಚನೆಗಳನ್ನು ಇಟ್ಟುಕೊಂಡು ಅನೇಕ ವರ್ಷಗಳ ಹಿಂದೆ ನಮ್ಮ ಪ್ರೀತಿಯ ಪ್ರೀತಂ ಪುತ್ತೂರಾಯ ಅವರು ಈ ಒಂದು ನವದುರ್ಗಾರಾಧನಾ ಸಮಿತಿಯ ಮುಖಾಂತರ ಪುತ್ತೂರು ದಸರಾದ ಹೆಸರಿನಲ್ಲಿ ಈ ದುರ್ಗಾರಾಧನೆಯನ್ನು ಮಾಡ್ಕೊಂಡು ಬಂದರು. ಇವತ್ತು ಆ ಪುತ್ತೂರಿನಿಂದ ಆರಂಭ ಆಗಿರ್ತಕ್ಕಂಥ ಪುತ್ತೂರಿನ ದಸರಾ, ಪುತ್ತೂರಿನ ನಗರದ ಒಳಗೆ ಇರ್ತಕ್ಕಂಥ ಈ ಒಂದು ಸಂಪ್ಯದ ಈ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ಬಹಳಷ್ಟು ಸುಂದರವಾಗಿ ಮೂಡಿ ಬರ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇಡೀ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನ ಮುಟ್ಟುವಂತ, ಕಟ್ಟಕಡೆಯ ವ್ಯಕ್ತಿಯನ್ನು ಇಲ್ಲಿ ಸೇರಿಸುವಂತ, ನಾವೆಲ್ಲ ಹಿಂದೂ ಅಂತ ಹೇಳುವಂತ ಒಂದು ಮಹತ್ತರವಾಗಿರ್ತಕ್ಕಂಥ ಸಂದೇಶವನ್ನು ಸಾರುವಂತ ಕೆಲಸವನ್ನ ಮಾಡ್ತಾ ಬಂದಿರ್ತಕ್ಕಂಥಕ್ಕೆ ಈ ಪ್ರೀತಂ ಪುತ್ತೂರಾಯ ಮತ್ತೆ ಇವತ್ತು ನವದುರ್ಗಾರಾಧನಾ ಸಮಿತಿಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳೇ ನನ್ನ ಹೃದಯ ತುಂಬಿರ್ತಕ್ಕಂಥ ಅಭಿನಂದನೆಗಳು ಮತ್ತೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳ ಕಾರಣ ಇಷ್ಟೇ, ಅಭಿನಂದನೆಗಳು ಕೃತಜ್ಞತೆಗಳು ಯಾಕೋಸ್ಕರ, ನೀವು ಚಪಾಳೆ ಹೊಡೆದಕ್ಕೋಸ್ಕರ ಅಲ್ಲ. ಇವತ್ತು ಬದಲಾವಣೆ, ಹಿಂದೂ ಸಮಾಜದಲ್ಲಿ ಬದಲಾವಣೆ ಅತ್ಯಂತ ಅವಶ್ಯಕತೆ ಇದೆ. ನಮಗೆಲ್ಲರಿಗೂ ಗೊತ್ತಿದೆ, ಹಿಂದೂ ಸಮಾಜ ಅನೇಕ ವರ್ಷಗಳಿಂದ ನಮ್ಮ ಮೇಲೆ ಆಕ್ರಮಣಗಳನ್ನು ಸಹಿಸಿಕೊಂಡು ನಾವು ತಲೆ ತಗ್ಗಿಸಿಕೊಂಡು ಕೂತ್ಕೊಂಡಿವಿ. ಎಲ್ಲರನ್ನ ಸ್ವೀಕಾರ ಮಾಡಿದೀವಿ. ದೇಶ ಇವತ್ತು ನಮ್ಮ ಸಹೋದರರ ಜೊತೆ ಅದು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭ ನಾವು ಚರ್ಚೆ ಮಾಡಿದ್ವಿ. ಸುಮ್ಮನೆ ನಮಗೆ ಅನಿಸ್ತು, ಈ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಭಾರತೀಯರು, ನಮ್ಮವರೇ ಸಹಜ, ನಾವು ಒಪ್ಕೊಳ್ತೀವಿ. ಆದ್ರೆ ಹಿಂದೂ ಸಮಾಜದ ನಂಬಿಕೆಗಳಿಗೆ ಎಷ್ಟು ಬೆಲೆ ಕೊಡ್ತಾರೆ, ಹಿಂದೂ ಸಮಾಜದ ಭಾವನೆಗಳಿಗೆ ಎಷ್ಟು ಬೆಲೆ ಕೊಡ್ತಾರೆ. ಮೊನ್ನೆ ನಾನು ಚಿತ್ರದುರ್ಗದ ಭಾಗಕ್ಕೆ ಹೋದಾಗ, ಗಣೇಶ ಉತ್ಸವದ ಸಂದರ್ಭದಲ್ಲಿ ಆ ಭಾಗಕ್ಕೆ ಹೋದಾಗ ಅಲ್ಲಿ ಹೇಳ್ತಾರೆ, ಗಣೇಶನ ಮೆರವಣಿಗೆಯನ್ನು ಆ ಮಸೀದಿಯ ಮುಂದೆ ತೆಗೆಯುವಂತೆ ಇಲ್ಲ, ಗಣೇಶನ ಮೂರ್ತಿಯ ಎತ್ತರವನ್ನ ಪೊಲೀಸರಿಗೆ ನಿಶ್ಚಯ ಮಾಡುವಂತ ಪರಿಸ್ಥಿತಿ ಮುಡ್ತದೆ ಅಂತ ಹೇಳಿದ್ರೆ, ನಮ್ಮ ಆಚರಣೆಗಳಿಗೆ, ನಮ್ಮ ಭಾವನೆಗಳಿಗೆ, ನಮ್ಮ ಮಾನಸಿಕತೆಗೆ ಎಲ್ಲಿ ಬೆಲೆ ಇದೆ? ಇದಕ್ಕೆ ನಾವೇನ್ ಮಾಡ್ಬೋದು? ಈ ರೀತಿಯ ಸಮಸ್ಯೆಗಳಿಗೆ ಉಂಟಾದ ಕಾರಣ ಯಾರು ಅಂತ ಕೇಳಿದ್ರೆ ನಾವೇ. ಯಾಕೋಸ್ಕರ ಸ್ವಾತಂತ್ರ್ಯ ನಂತರ ಮೊನ್ನೆ ಬಹಳಷ್ಟು ವರ್ಷಗಳ ನಂತರ ನಮ್ಮೆಲ್ಲ ಮನೆಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾಕುವಂತ ಕೆಲಸವನ್ನ ಸರ್ಕಾರದ ಒತ್ತಡದ ಮೇರೆಗೆ ನಮ್ಮ ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಪ್ರತಿ ಮನೆಗಳಲ್ಲಿ ತಿರಂಗವನ್ನು ಹಾರಿಸುವಂತ ಕೆಲಸವನ್ನು ನಾವು ಮಾಡಿದ್ದೀವಿ. ಆದ್ರೆ ಅದು ವರ್ಷದ 1 ದಿನಕ್ಕೆ ಮಾತ್ರ ಸೀಮಿತ ಆಯಿತು. ಆದ್ರೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಕಳೆದರೂ ಸಹ ಈ ರಾಷ್ಟ್ರಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ ನಾವೇನಾದ್ರೂ ಚಿಂತನೆ ಮಾಡ್ತೇವಾ? ಧರ್ಮಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ನಾವೇನಾದ್ರೂ ಯೋಚನೆ ಮಾಡ್ತೀವಾ? ಇದನ್ನು ಯೋಚನೆ ಮಾಡಿದ್ರೆ ಮಾತ್ರ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ, ಹಿಂದೂ ಸಮಾಜ ಉಳಿಲಿಕ್ಕೆ ಸಾಧ್ಯ. ಬೇರೆ ಯಾವುದೇ ಆಕ್ರಮಣಗಳನ್ನ ನಾವು ಮೆಟ್ಟಿದ್ರೆ ನಮ್ಗೇನು ತೊಂದರೆ ಇಲ್ಲ, ನಮ್ಮಷ್ಟು ತಾಕತ್ತಿದೆ. ನಾವು ಮರೆತು ಹೋಗ್ತೀವಿ ಒಮ್ಮೊಮ್ಮೆ ಅಷ್ಟೇ. ಯಾಕೆಂತ ಕೇಳಿದ್ರೆ 380 ವರ್ಷಗಳ ಹೋರಾಟದಲ್ಲಿ ರಾಮನ ಮಂದಿರವನ್ನ ಅದೇ ಅಯೋಧ್ಯೆಯಲ್ಲಿ ಮತ್ತೆ ನಿರ್ಮಾಣ ಮಾಡುವಂತ ತಾಕತ್ತು ಹಿಂದೂ ಸಮಾಜಕ್ಕಿದೆ. ಯಾವುದೇ ಹಿಂದೂ ಸಮಾಜದ ಮೇಲೆ ದಾಳಿ ಆದಾಗ, ಯಾವುದೇ ಹಿಂದೂ ಸಮಾಜದ ನಂಬಿಕೆಗಳ ಮೇಲೆ ದಾಳಿ ಆದಾಗ
ಅದನ್ನು ತಡೆಯುವಂತ ಮೆಟ್ಟಿನಿರುವಂತ ತಾಕತ್ತು ಕ್ಷಾತ್ರ ತೇಜಸ್ಸು ಹಿಂದೂ ಸಮಾಜಕ್ಕೆ ನಾವು ಕೊಡ್ತೀವಿ. ಆದ್ರೆ ನಾವು ಹಿಂದೂ ಸಮಾಜದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳೋದ್ರ ಬಗ್ಗೆ, ನಮ್ಮ ಸಂಸ್ಕೃತಿಯನ್ನ ಮತ್ತೆ ಉಳಿಸಿ ಬೆಳೆಸೋದ್ರ ಬಗ್ಗೆ ನಾವೇನಾದ್ರು ಚಿಂತನೆ ಮಾಡ್ತೀವಾ? ಹಾಗೆ ಯೋಚನೆ ಮಾಡಿದ್ರೆ ಮಾತ್ರ ಹಿಂದೂ ಸಮಾಜ ಉಳಿಲಿಕ್ಕೆ ಸಾಧ್ಯ. ಈ ರೀತಿಯ ಆಚರಣೆಗಳಿಂದ ಹಿಂದೂ ಸಮಾಜವನ್ನು ಜೊತೆಯಾಗಿ ಕೊಂಡೋಗೋದ್ರ ಮುಖಾಂತರ ಈ ರೀತಿ ಹಿಂದೂ ಸಮಾಜವನ್ನು ಉಳಿಸುವಂತ, ಬೆಳೆಸುವಂತ, ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡುವಂತ, ಕಟ್ಟುವಂತ ಕೆಲಸವನ್ನು ಮಾಡಬಹುದಾ? ಈ ಚಿಂತನೆಗಳನ್ನು ನಾವು ಪ್ರತಿ ಮನೆಗಳಿಗೆ ಕೊಂಡೋದಾಗ ಮಾತ್ರ ಸಮಾಜದಲ್ಲಿ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ. ನಾವು ಇವಾಗ ಪ್ರತಿ ದೇವಸ್ಥಾನಗಳಲ್ಲಿ ಪ್ರತಿ ಒತ್ತಿ ಹೇಳ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣದ ಅವಶ್ಯಕತೆ ಇದೆ ಅಂತ. ನನಗೆ ನೆನಪಾಗಿರ್ತಕ್ಕಂಥ ಒಬ್ಬ ಸಹೋದರಿ 1 ವರ್ಷದ ಹಿಂದೆ ಬೀಚ್ ರೋಡ್ನಲ್ಲಿ ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ಲು. ಅವಳು ಅಕಸ್ಮಾತ್ ಒಬ್ಬ ಕೇರಳದ ಕ್ರಿಶ್ಚಿಯನ್ನ ಜೊತೆ ಮದುವೆ ಆಯ್ತು. ಅವಳು ಡಾಕ್ಟರ್. ನಮ್ಮ ಕಾರ್ಯಕರ್ತರು ಗೊತ್ತಾಯ್ತು, ನಾವು ಹೋಗ್ತೀವಿ, ಆ ಸಹೋದರಿಯನ್ನು ಹೇಳ್ಕೊಂಡು ಬಂದ್ವಿ, ಅಕ್ಷರಶಃ ಹೇಳ್ಕೊಂಡೇ ಬಂದ್ವಿ. ಈ ರಾಷ್ಟ್ರವನ್ನ ರಕ್ಷಣೆ ಮಾಡತಕ್ಕಂತ, ಈ ರಾಷ್ಟ್ರದ ಏಕತೆ, ಈ ರಾಷ್ಟ್ರದ ಸಮಗ್ರತೆ ಮತ್ತು ಸಾರ್ವಭೌಮತೆಯನ್ನ ಮತ್ತೆ ಉಳಿಸತಕ್ಕಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ಈ ಸಮಾಜಕ್ಕಾಗಿ ಕೆಲಸ ಮಾಡಬೇಕು. ಸನಾತನವಾಗಿರ್ತಕ್ಕಂಥ ಧರ್ಮ ಪರಂಪರೆಯನ್ನ ಉಳಿಸ್ತಾ ಮತ್ತೆ ಹಿಂದೂ ರಾಷ್ಟ್ರವಾಗಿ ಈ ದೇಶ ಉಳಿಬೇಕು. ಬಹುಸಂಖ್ಯಾತರ ಭಾವನೆಗಳಿಗೆ ಈ ಸಮಾಜದಲ್ಲಿ ಬೆಲೆ ಸಿಗುವಂತಹ ವಾತಾವರಣ ನಿರ್ಮಾಣ ಆದಾಗ ಮಾತ್ರ ನಮ್ಮೆಲ್ಲರ ಬದುಕು ಸಾರ್ಥಕ್ಯದೆಡೆಗೆ ಸಾಗಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಮೌಲ್ಯಗಳನ್ನು ಉಳಿಸತಕ್ಕಂಥ ಕೆಲಸ ಕಾರ್ಯಗಳನ್ನ ಮುಂದಿನ ದಿವಸದಲ್ಲಿ ಮಾಡೋಣ. ನವರಾತ್ರಿಯ ಈ ಸಂದರ್ಭದಲ್ಲಿ ದೇವಿ ನಮಗೆಲ್ಲರಿಗೂ ಈ ಕೆಲಸವನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ. ನಾವೆಲ್ಲರೂ ಬಂದು ಧರ್ಮವನ್ನ ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಸಂಕಲ್ಪದ ಜೊತೆಗೆ ಮುಂದಿನ ದಿವಸದಲ್ಲಿ ಕೂಡ ಈ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋಣ. Ideal Ice Cream, Milky Way to your heart. Shri Chamundeshwari Palaya Mam Kripa Kari Shankari Shri Chamundeshwari Palaya Mam Kripa Kari Shankari Shri Chamundeshwari Palaya Mam Kripa Kari Shankari Shri
അജനമരേന്ദ്രനും മുനിവരും പണിയും അജനമരേന്ദ്രനും മുനിവരും പണിയും അജനമരേന്ദ്രനും മുനിവരും പണിയും പങ്കജ ചരണ ശരണം ശരണം പങ്കജ ചരണ ശരണം ശരണം പങ്കജ ചരണ ശരണം ശരണം ശ്രീഗജവദന കരുണ സദന ശങ്കര ബാല ലംബോദര സുന്ദര ഗജവദന കരുണ സദന നീയേ മൂവലഗീർഘാധാരം നീയേ ശിവഗമാമന്ത്രസാരം നീയേ മൂവലഗീർഘാധാരം നീയേ ശിവഗമാമന്ത്രസാരം നീയേ வாழ்விலஞ்சீவாதாரம் நீ அருள்வாய் சுமுக ஓங்கார கஜவதன கருண சதன சங்கர பால லம்போதர சுந்தர கஜவதன கருண சதன
ಕೀರ್ತನ ಸೇಯು ಚುನ್ನರ ಚನುಗುಣ ಕೀರ್ತನ ಸೇಯು ಚುನ್ನರ ಮನಸೂನ ನಲಚಿಮೈ
ತದಲ ತದಲ ತದರಿ ತದರಲ ತದರಿನಲ್ಲ ತದರಿ ತದಲ ತದರ ತದರಿಲ ತದರಲ ತದರ 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 ತದರಿ ತದರ 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 ತದಲ ತದರಲ ತದಲ ತದರ ತದರ
ఎటుల బ్రోతువో తెలియ ఏకాంతరమయ్య ఎటుల బ్రోతువో తెలియ ఏకాంతరమయ్య ఎటుల బ్రోతువో తెలియ ఏకాంతరమయ్య ఎటుల బ్రోతువో తెలియ కటకటన చరితము కటకటన చరితము కటకటన చరితము కణకఠోరమయ్య కటకటన చరితము కణకఠోరమయ్య ఎటుల బ్రోతువో తెలియ ఏకాంతరమయ్య ఎటుల బ్రోతువో తెలియ పట్టి గోడు రీతి ఈ పట్టి గోడు రీతి భక్షించి తిరిగీతి పట్టి గోడు రీతి భక్షించి తిరిగీతి పుట్టులో పొట్టకై పోగడీతి పుట్టులో పొట్టకై పోగడీతి దుష్టులతో కూడి దుష్టులతో కూడి దుష్కృత్యములు సల్పి దుష్టులతో కూడి దుష్కృత్యములు సల్పి రటు చేసిన త్యాగరాజుని దయతో రటు చేసిన త్యాగరాజుని దయతో ఎటుల బ్రోతువో తెలియ ఏకాంతరమయ్య ఎటుల బ్రోతువో తెలియ నిద నిద పమగరి ఎటుల బ్రోతువో తెలియ దని సరి గమగరి సని దప పమగరి సని ఎటుల బ్రోతువో మగరి పమగరి దప మగరి నిద పమగరి ఎటుల బ్రోతువో తెలియ
ಧನಿ ಸ ಪದ ನಿ ಸ ಮ ಪದ ನಿ ಸ ನಿ ದ ಪ ಮ ಗರಿ ಅಟುಲ ಬ್ರೋತುವೋ. ಸರಿ ಗರಿ ಸ ನಿ ದ ಧನಿ ರಿ ಸ ನಿ ದ ಪ ಪದ ನಿ ದ ಪ ಮ ಗ ಪ ಮ ಗರಿ ಗರಿ ಸ ನಿ ಅಟುಲ ಬ್ರೋತುವೋ ತೆಲಿಯ. ದದ ಪ ಪ ಪ ಪ ಮ ಪದ ಪ ಮ ಪದ ಪ ಮ ದ ಪದ ಮ ದದ ಪ ಪ ಮ ಗರಿ ಸರಿ ಗ ಮ ಗರಿ ಸರಿ ಗ ಮ ಪ ಮ ಗರಿ ಸರಿ ಗ ಮ ಪದ ನಿ ದ ಪದ ಪ ಮ ಗರಿ ಸರಿ ಗರಿ ಗ ಮ ಪ ಮ ಪದ ಪದ ನಿ ದ ನಿ ಸ ಸ ಗರಿ ರಿ ಸ ನಿ ನಿ ದ ಪ ಮ ಗರಿ ಬ್ರೋತುವೋ ತೆಲಿಯ. ಧನಿ ದ ದ ದ ದ ನಿ ದ ನಿ ದ ದ ದ ಸ ಸ ನಿ ದ ನಿ ದ ದ ದ ಮ ಪ ನಿ ಪ ನಿ ದ ದ ದ ಸ ಸ ನಿ ದ ನಿ ದ ದ ನಿ ದ ದ ನಿ ದ ನಿ ದ ಸ ನಿ ದ ಸ ಸ ನಿ ದ ನಿ ದ ರಿ ಸ ನಿ ದ ರಿ ಸ ನಿ ದ ನಿ ದ ಮ ಪ ನಿ ದ ಮ ಪ ನಿ ದ ನಿ ದ ದ ದ ದ ದ ನಿ ದ ದ ಪದ 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 ದ ನಿ ನಿ ದ ದ ಪ ಪ ಮ ಗರಿ ಸರಿ ಗ ಮ ಗರಿ ಸರಿ ಗ ಮ ಪ ಮ ಗರಿ ಸರಿ ಗ ಮ ಪ ದ ನಿ ಸ ನಿ ದ ದ ನಿ ಸ ನಿ ದ ದ ನಿ ಸರಿ ಸ ನಿ ದ ದ ನಿ ಸರಿ ಗರಿ ಸ ನಿ ದ ದ ನಿ ಸರಿ ಗ ಮ ಗರಿ ಸ ನಿ ದ ದ ನಿ ಸರಿ ಗ ಮ ರಿ ಗ ಮ ಗರಿ ಸ ನಿ ದ ದ ನಿ ಸರಿ ಸ ನಿ ನಿ ದ ದ ನಿ ಸರಿ ಗ ರಿ ಸ ನಿ ದ ಗ ರಿ ಸ ನಿ ದ ಗರಿ ಸ ನಿ ದ ರಿ ಸ ನಿ ದ ಪ ಸ ನಿ ದ ಪ ಮ ಗ ಮ ಪ ದ ನಿ ಗ ಮ ಪ ದ ನಿ ಗ ಮ ಪ ದ ನಿ ಮ ಪ ದ ನಿ ಸ ಪ ದ ನಿ ಸರಿ ಗ ರಿ ಸ ನಿ ದ ಗ ರಿ ಸ ನಿ ದ ಗರಿ ಸ ನಿ ದ ರಿ ಸ ನಿ ದ ಪ ಮ ಗರಿ ಸ ನಿ ಅಟುಲ ಬ್ರೋತುವೋ ತೆಲಿಯ. ಏಕಾಂತರಮಯ್ಯ ಅಟುಲ ಬ್ರೋತುವೋ ತೆಲಿಯ. ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ. ಅಣುರೆಣು ತೃಣ ಕಷ್ಟ ಪರಿಪೂರ್ಣ ಗೋವಿಂದ ಅಣುರೆಣು ತೃಣ ಕಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿ ಮಹಿಮೆಯ ತಿಳಿಯುವುದೇ ಆನಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿ ಮಹಿಮೆಯ ತಿಳಿಯುವುದೇ ಆನಂದ. ಪರಮ ಪುರುಷ ಶ್ರೀ ಪುರಂದರ ವಿಠಲನ ಪರಮ ಪುರುಷ ಶ್ರೀ ಪುರಂದರ ವಿಠಲನ
ರೂಪವೇ ಚಂದ. ಮಾತಂಗಿ ಶ್ರೀರಾಜರಾಜೇಶ್ವರಿ
ನಿ ಸರಿ ಸನಿ ದ ಪ ನಿ ದ ದ ಪ ಮ ಗ ರೆ ಗ ಮ ಪ ದ ನಿ ವ ಮಾರ್ಗ ಪ್ರಿಯಕರಿ ಗ ರಿ ರೆ ಸ ಸ ನಿ ಸ ಸ ನಿ ನಿ ದ ಪ ದ ನಿ ವ ಮಾರ್ಗ ಪ್ರಿಯಕರಿ దని ద ప మ ప ద ని ప ని ద ద ప మ గ రే గ మ ప ద ని ద ద ని ప ప ద మ మ ప గ మ గ ప ప ద ప ని ద ప రే స ని ద ప ద ని స రి గ రి స ని ద రే స ని ద ప స ని ద గ మ ప ద ని వ మ ಗ ಪ್ರಿಯಕರಿ ಶಂಕರಿ ಸರ್ವೇಶ್ವರಿ ಮಾತಂಗಿ ಶ್ರೀ ರಾಜ ರಾಜೇಶ್ವರಿ ಮಾಮ ಮಾತಂಗಿ ಶ್ರೀ ರಾಜ ರಾಜೇಶ್ವರಿ ಪ್ರೋಭವೆ ಜಗದಂಬ ಪ್ರೋಭವೆ ಜಗದಂಬ ಪ್ರೋಭವೆ ತ್ರಿಜಗದಂಬ ಪ್ರೋಭವೆ ತ್ರಿಜಗದಂಬ ಪ್ರೋಭವೆ ತ್ರಿಜಗದಂಬ ಪ್ರೋಭವೆ ತ್ರಿಜಗದಂಬ ಪ್ರೋಭವೆ ತ್ರಿಜಗದಂಬ ಪ್ರೋಭವೆ ಕಂಬು ಕಂಠಿ ಶ್ರೀ ಕಂಬು ಕಂಠಿ ಶ್ರೀ ಕಾಳಿ ಕಂಬು ಕಂಠಿ ಶ್ರೀ ಕಾಳಿ ಕಂಬು ಕಂಠಿ ಶ್ರೀ ಕಾಳಿ ಕಾಂಬುಜಾಕ್ಷಿ ಸೋದರಿ ಕಂಬು ಕಂಠಿ ಶ್ರೀ ಕಾಳಿ ಕಾಂಬುಜಾಕ್ಷಿ ಸೋದರಿ ಜಗದಂಬ ಪ್ರೋಭವೆ ಕಂಬು ಕಂಠಿ ಶ್ರೀ ಕಾಳಿ ಕಾಂಬುಜಾಕ್ಷಿ ಸೋದರಿ ಜಗದಂಬ ಪ್ರೋಭವೆ ತ್ರಿಜಗದಂಬ
पोषिणी महाभैरवी गौरी श्रीकृष्ण पोषिणी महाभैरवी सनिध पदनि महाभैरवी निगरि सनिध सनि पदनि महाभैरवी गरि सरि सनि नि सरि रि सनि सनि द దని స సని దని ద ప పదని महाभैरवी गरि सनि रि सनि नि सरि रि सनि द सनि द దని స సని ద ప ని ద ప పదని महाभैरवी गरि स रि सनि सरि रि सनि सनि దని స సని ద పద పదని महाभैरवी पद प प प प प म पद प म पद प म प म द पद म द प म गरे गरे म गरे प म गरे प म द प नि द प म प द म द प म गरे सा रे ग म प द नि द प म प द नि स रि स नि रि स नि प द नि महाभैरवी रि रि सा सनि सरि सनि 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 सरि सनि सनि रि सरि नि रि सनि द नि रि नि द प म प सनि द प म प रि नि द प म प द नि सरि ग रि सनि द नि सरि सनि द नि सनि प द नि सा 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 ग म प द नि सा सानि द प म द प म गरे ग म प द नि द प म ग म प म प द प द नि सा गरि स नि रि स नि रि स नि द सनि द प द म द प म प द नि सा सानि द प म प द नि सा ग ग रि स नि द नि सा रि रि स नि द द नि सा 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 नि द प द नि सा ग ग रि सा नि ग रि सा प द नि सा प द नि सा प द नि सा 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 नि स रि स नि स रि स नि स रि स नि स नि रि स रि नि रि स नि द नि द द नि स रि ग रि 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 ग रि रि ग रि रि ग रि स नि द नि स रि ग म प म ग रि स नि द नि द द नि स रि ग ग रि रि स रि स नि ग ग रि रि स नि द नि रि नि द प म प स नि द प म प द नि स नि द नि स नि द नि द द नि स रि ग रि ग रि स नि द नि स रि स नि द नि स रि ग रि स रि रि स नि स स नि द नि रि स रि स नि स नि द नि स रि नि स द नि ग रि स नि द नि रि स नि द प द स नि द प म ग म प म म प द प प द नि द म प म प द प द नि द प
ಮ ತ ಪ ನಿ ದ ಗ ಮ ಪದ ಪದ ಮ ಪದ ಪದ ನಿ ಸರಿ ಗರಿ ಸರಿ ರಿ ಸರಿ ಸ ನಿ ದ ನಿ ರಿ ಸರಿ ಸ ನಿ ಸ ನಿ ದ ನಿ ಸರಿ ನಿ ಸ ದ ನಿ ಗರಿ ಗರಿ ಸರಿ ದ ನಿ ರಿ ಸರಿ ದ ಪದ ಗ ಮ ಪದ ನಿ ಮಹಾ ಭೈರವಿ ಗೌರಿ ಶ್ರೀ ಕೃಷ್ಣ ಕೋಶಿನಿ ಜಗದಂಬ ಗೋವೇ ತ್ರಿಜಗದಂಬ ಗೋವೇ ಕಥಾ ಶ್ರವಣ ಮಾಡೋ ಮಾಡೋ ಕಥಾ ಶ್ರವಣ ಮಾಡೋ ಮಾಡೋ ಕಥಾ ಶ್ರವಣ ಮಾಡೋ ಮಾಡೋ ಹರಿ ಕಥಾ ಶ್ರವಣ ಮಾಡೋ ಮಾಡೋ ಹರಿ ಕಥಾ ಶ್ರವಣ ಮಾಡೋ ಮಾಡೋ ಪಥ ವೈಕುಂಠಕ್ಕಿದು ನೋಡೋ ಕಥಾ ಶ್ರವಣ ಮಾಡೋ ಮಾಡೋ ಪಥ ವೈಕುಂಠಕ್ಕಿದು ನೋಡೋ ಕಥಾ ಶ್ರವಣ ಮಾಡೋ ಮಾಡೋ ಪಥ ವೈಕುಂಠಕ್ಕಿದು ನೋಡೋ ಹರಿ ಕಥಾ ಶ್ರವಣ ಮಾಡೋ ಮಾಡೋ ಪಥ ವೈಕುಂಠಕ್ಕಿದು ನೋಡೋ ಹರಿ ಕಥಾ ಶ್ರವಣ ಮಾಡೋ ಸರಸಿ ಜನಾಭನ ಸರ್ವದಾ ಹೊಗಳುತ್ತ ಆ ಸರಸಿ ಜನಾಭನ ಸರ್ವದಾ ಹೊಗಳುತ್ತ ಸರಸಿ ಜನಾಭನ ಸರ್ವದಾ ಹೊಗಳುತ್ತ ಸರಸಿ ಜನಾಭನ ಸರ್ವದಾ ಹೊಗಳುತ್ತ ಸರಸಿ ಜನಾಭನ ಸರ್ವದಾ ಹೊಗಳುತ್ತ ದುರಿತ ದೂರಕ್ಕೆ ಈಡ್ಯಾಡೋ ಸರಸಿ ಜನಾಭನ ಸರ್ವದಾ ಹೊಗಳುತ್ತ ದುರಿತ ದೂರಕ್ಕೆ ಈಡ್ಯಾಡೋ ಹರಿ ಕಥಾ ಶ್ರವಣ ಮಾಡೋ ಮಾಡೋ ಪಥ ವೈಕುಂಠಕ್ಕಿದು ನೋಡೋ ಹರಿ ಕಥಾ ಶ್ರವಣ ಮಾಡೋ ಜ್ಞಾನ ಭಕ್ತಿ ವೈರಾಗ್ಯವೀವನಮ್ಮ ಜ್ಞಾನ ಭಕ್ತಿ ವೈರಾಗ್ಯವೀವನಮ್ಮ ಜ್ಞಾನ ಭಕ್ತಿ ವೈರಾಗ್ಯವೀವನಮ್ಮ ಆನಂದ ತೀರ್ಥರ ಪಾಡೋ ಜ್ಞಾನ ಭಕ್ತಿ ವೈರಾಗ್ಯವೀವನಮ್ಮ ಆನಂದ ತೀರ್ಥರ ಪಾಡೋ ಹರಿ ಕಥಾ ಶ್ರವಣ ಮಾಡೋ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಪರಮ ಪುರುಷ ಶ್ರೀ ಪುರಂದರ ವಿಠಲನ
ಶುಭಮಂಗಳಂ ಕ್ಷೀರಾಭಿವಾಸಕ್ಕೆ ಕ್ಷಿತಿಜನಪಾದಗೆ ಮಾರನ್ನ ಪಡೆದ ಮಂಗಳ ಮೂರ್ತಿಗೆ ಚಾರು ಚರಣದಿಂದ ಚೆಲುವರಂಗೆಯ ಪಡೆದ ಕಾರುಣ್ಯ ಮೂರ್ತಿ ಕೌಸ್ತುಭಧಾರಗೆ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಜಯ ಮಂಗಳಂ ನಿತ್ಯ ಶುಭಮಂಗಳಂ ವ್ಯಾಸಾವತಾರಗೆ ವೇದ ಉದ್ಧಾರಗೆ ವಾಸಿಕಾನಂದ ಪದ ಸಕಲೇಶಗೆ ವ್ಯಾಸಾವತಾರಗೆ ವೇದ ಉದ್ಧಾರಗೆ ವಾಸಿಕಾನಂದ ಪದ ಸಕಲೇಶಗೆ ವಾಸುದೇವಾಮುನಿ ಪುರಕರ ವಿಠಲಗೆ ವಾಸುದೇವಾಮುನಿ ಪುರಕರ ವಿಠಲಗೆ ದಾಸರಾದ ರೂಪಿಣಿ ರಮಣಗೆ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಜಯ ಮಂಗಳಂ ನಿತ್ಯ ಶುಭಮಂಗಳಂ Ideal ice cream, milky way to your heart. ನಂದಿನಿ ಕಟಿಯಲ್ಲಿ ಕುಳಿತಿಹ ಚೆಲುವೆ ಮುಡಿಯೇ ಹೂಮಾಲೆ ತಾಯೇ ಮುಡಿಯೇ ಹೂಮಾಲೆ ನಂದಿನಿ ಕಟಿಯಲ್ಲಿ ಕುಳಿತಿಹ ಚೆಲುವೆ ಮುಡಿಯೇ ಹೂಮಾಲೆ ತಾಯೇ ಮುಡಿಯೇ ಹೂಮಾಲೆ ಮುಡಿಯೇ ಹೂಮಾಲೆ
ಸುಂದರಿ ಭ್ರಾಮರಿ ನಯನ ಮನೋಹರಿ, ಸುಂದರಿ ಭ್ರಾಮರಿ ನಯನ ಮನೋಹರಿ, ಚಂದಿರ ಮುಡಿಯ ಬ್ರಹ್ಮ ಕುಂತಲೆ, ಚಂದಿರ ಮುಡಿಯ ಬ್ರಹ್ಮ ಕುಂತಲೆ, ಮಲ್ಲಿಗೆ ಸಂಪಿಗೆ ಜಾಜಿ ಸೇವಂತಿಗೆ ಪಾದರಿ ತಾವರೆ ಸುರಗಿ ಕೇದಗೆ, ಮಲ್ಲಿಗೆ ಸಂಪಿಗೆ ಜಾಜಿ ಸೇವಂತಿಗೆ ಪಾದರಿ ತಾವರೆ ಸುರಗಿ ಕೇದಗೆ, ಮುಡಿಯೇ ಹೂಮಾಲೆ ತಾಯೇ ಮುಡಿಯೇ ಹೂಮಾಲೆ. ನಂದಿನಿ ಕಟಿಯಲ್ಲಿ ಕುಳಿತಿಹ ಚೆಲುವೆ, ಮುಡಿಯೇ ಹೂಮಾಲೆ ತಾಯೇ ಮುಡಿಯೇ ಹೂಮಾಲೆ, ಮುಡಿಯೇ ಹೂಮಾಲೆ. ಶಂಖಚಕ್ರಧರೆ ಪಂಕಜಲೋಚನೆ, ಶಂಖಚಕ್ರಧರೆ ಪಂಕಜಲೋಚನೆ, ಅಂದುಗೆ ಝಣರವ ಸುನಾಧರಂಜಿನಿ, ಅಂದುಗೆ ಝಣರವ ಸುನಾಧರಂಜಿನಿ, ಮರುಗ ಮಲ್ಲಿಗೆ ಜಾಜಿ ಸೇವಂತಿಗೆ ಸುರಗಿ ಪಾದದಿ ತಾವರೆ ಸಂಪಿಗೆ, ಮರುಗ ಮಲ್ಲಿಗೆ ಜಾಜಿ ಸೇವಂತಿಗೆ ಸುರಗಿ ಪಾದದಿ ತಾವರೆ ಸಂಪಿಗೆ, ಮುಡಿಯೇ ಹೂಮಾಲೆ ತಾಯೇ ಮುಡಿಯೇ ಹೂಮಾಲೆ. ನಂದಿನಿ ಕಟಿಯಲ್ಲಿ ಕುಳಿತಿಹ ಚೆಲುವೆ, ಮುಡಿಯೇ ಹೂಮಾಲೆ ತಾಯೇ ಮುಡಿಯೇ ಹೂಮಾಲೆ, ಮುಡಿಯೇ ಹೂಮಾಲೆ. ಪಟ್ಟೆ ಪೀತಾಂಬರ ಹುಟ್ಟ ಸುಕುಮಾರಿ, ಪಟ್ಟೆ ಪೀತಾಂಬರ ಹುಟ್ಟ ಸುಕುಮಾರಿ, ದಿಟ್ಟ ಕಂಗಳ ಬೆಡಗ ಲಾವಣ್ಯ ಮಂಜರಿ, ದಿಟ್ಟ ಕಂಗಳ ಬೆಡಗ ಲಾವಣ್ಯ ಮಂಜರಿ, ಜಾಜಿ ಜವನ ಮಲ್ಲಿಗೆ ಸಂಪಿಗೆ ತಾಳೆ ಪಾದರಿ ಮಾಗಣೆ ನೈದಿಲೆ, ಜಾಜಿ ಜವನ ಮಲ್ಲಿಗೆ ಸಂಪಿಗೆ ತಾಳೆ ಪಾದರಿ ಮಾಗಣೆ ನೈದಿಲೆ, ಮುಡಿಯೇ ಹೂಮಾಲೆ ತಾಯೇ ಮುಡಿಯೇ ಹೂಮಾಲೆ. ನಂದಿನಿ ಕಟಿಯಲ್ಲಿ ಕುಳಿತಿಹ ಚೆಲುವೆ, ಮುಡಿಯೇ ಹೂಮಾಲೆ ತಾಯೇ ಮುಡಿಯೇ ಹೂಮಾಲೆ. ನಂದಿನಿ ಕಟಿಯಲ್ಲಿ ಕುಳಿತಿಹ ಚೆಲುವೆ, ಮುಡಿಯೇ ಹೂಮಾಲೆ ತಾಯೇ ಮುಡಿಯೇ ಹೂಮಾಲೆ, ಮುಡಿಯೇ ಹೂಮಾಲೆ. ಕಾವ್ಯ 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 ಅಮೃತ ಉಣಿಸು ಮಾನವನೆದೆಗೆ
ಪ್ರೀತಿಯ ಉಣಿಸು ದಾನವನೆದೆಗೆ. ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು ತಣಿಸು. ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವನೆದೆಗೆ. ಪ್ರೀತಿಯ ಉಣಿಸು ದಾನವನೆದೆಗೆ. ಮಧುರ ಮುರಳಿಯ ಲಹರಿಯಲಿ ನಿಂದ ಗೋಕುಲ ನಮ್ಮದಾಗಿಸು. ಶಿವನ ನೂಪುರ ಅನುರಣಿಸು ಆ ಕೈಲಾಸವ ಕಣ್ಣ ತುಂಬಿಸು. ಸೌಂದರ್ಯವೆಲ್ಲ ಏಕವಾಗಿ ಸೌಂದರ್ಯವೆಲ್ಲ ಏಕವಾಗಿ ಮಂದಹಾಸವಾಗಲಿ. ಬಿರಿದ ಎದೆಯ ಬೆಸೆಯಲಿ ನಿನ್ನ ಪ್ರತಿಭೆ ಕಿರಣದಿ. ಅಳುವ ಆತ್ಮ ಅರಳಲಿ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು ತಣಿಸು. ಕಾವ್ಯ ಕಾವ್ಯ ಅಮೃತ ಗುಣಿಸು ಮಾನವನೆದೆಗೆ. ಪ್ರೀತಿಯ ಉಣಿಸು ದಾನವನೆದೆಗೆ. ತನ ಧೀಂ ದ ಧೀಂ ದ ಧೀಂ ಧಿರನ ತನ ತೋಂ ದ ತೋಂ ದ ನನ ಧಿರನ ತನ ಧೀಂ ದ ಧೀಂ ದ ಧೀಂ ಧಿರನ ತನ ತೋಂ ದ ನನ ತನ ಧಿರನ. ಕಾವ್ಯ ಕನ್ನಿಕೆಯ ಪಾದಗಳ ಕಂಡು ಹಿಂಗಲಿ ನನ್ನ ಕಂಗಳು. ಕಾವ್ಯ ದೇವತೆಯ ಸ್ತುತಿ ಮಾಡಿ ಕಂದಿ ಹೋಗಲಿ ನನ್ನ ಕಂಠವು. ಎದೆಯಲ್ಲಿ ಮೂಡಿ ಮಾತನಾಡಿ ಎದೆಯಲ್ಲಿ ಮೂಡಿ ಮಾತನಾಡಿ ಎಲ್ಲಿ ಮಾಯವಾದಳೋ. ಏನು ಬಯಸಿ ಬಂದಳೋ ಏನು ದೋಷ ಕಂಡಳೋ ಮತ್ತೆ ಹೇಗೆ ಬರುವಳು. ಕಾವ್ಯಕ್ಕೆ ಧ್ವನಿಯಾಗಿ ಓಂಕಾರ ನುಡಿದ ಪಾದ ವೇದಾದಿ ಮಂತ್ರಗಳ ಮಾರ್ಧನಿಸೋ ದಿವ್ಯ ಪಾದ. ನಿಷ್ಕಲ್ಮಶ ಶಿಶುವಂತ ಲಲಿತ ಕಲಾ ಶುದ್ಧ ಪಾದ. ಕವಿಕುಲವೇ ಶರಣೆನ್ನು ಅಕ್ಷರಶಃ ಸತ್ಯಪಾದ. ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು. ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವನೆದೆಗೆ. ಪ್ರೀತಿಯ ಉಣಿಸು ದಾನವನೆದೆಗೆ. ಧನ್ಯವಾದಗಳು. ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಶ್ರೀ ಭಜಾಮಿ ಸತತಂ सूरेश्वरं श्री गजाननयुतं गणेश्वरं श्री भजामि सततं सूरेश्वरं श्री गजाननयुतं गणेश्वरम् अजेन्द्र पूजिता अजेन्द्र पूजिता
सन्मानयुतं गणादिवन्दितपदपद्मयुतं कुञ्जरभञ्जनचतुरतरकरम् कुञ्जरभञ्जनचतुरतरकरं गुरुगुहादिनुतप्रणवाकारं गजाननयुतं गणेश्वरं श्रीभजामि सततं सूरेश्वरं श्रीगजाननयुतं गणेश्वरम्। ಈ ಕಾರ್ಯಕ್ರಮದ ಜೊತೆಗೆ ಈ ಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಾಲಯದ ನಂತರ ಅತ್ಯಂತ ಹೆಚ್ಚಿನ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥದ್ದು ಈ ವಿಷ್ಣುಮೂರ್ತಿ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ಅಂತ ನಾನು ಉಲ್ಲೇಖ ಮಾಡುವುದಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಇವೆಲ್ಲರದ ಹಿಂದೆ ದೊಡ್ಡದಾಗಿರತಕ್ಕಂಥ ಯೋಚನೆ ಮತ್ತು ಯೋಜನೆ ಪ್ರೀತಂ ಪುತ್ರಯರ್ದಿದೆ. ಇದು ಕೇವಲ ಧಾರ್ಮಿಕ ಕಾರ್ಯಕ್ರಮವಾಗಿ ಸೀಮಿತ ಆಗಬಾರದು. ಸಾಮಾಜಿಕ ಕಳಕಳಿಯ ಜೊತೆಗೆ ಸಾಂಸ್ಕೃತಿಕ ವ್ಯವಸ್ಥೆಗಳು ಕೂಡ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪೂರಕವಾಗಿ ನಡೆದಾಗ ಮಾತ್ರ ನಮ್ಮ ಧರ್ಮ ಶ್ರದ್ಧೆ ಇನ್ನಷ್ಟು ಉನ್ನತಿಗೆ ಹೋಗಲಿಕ್ಕೆ ಮತ್ತು ಸಮಾಜದಲ್ಲಿ ಒಂದಷ್ಟು ಒಳ್ಳೆಯ ಸಂದೇಶಗಳು ಸಮಾಜಕ್ಕೆ ಹೋಗಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈ ದಸರಾ ಉತ್ಸವದ ಸಂದರ್ಭದಲ್ಲಿ ಸುಮಾರು 20 ಜನ ಸಮಾಜ ಸೇವಕರನ್ನು ಕೂಡ ಗೌರವಿಸತಕ್ಕಂಥ ಮತ್ತು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ದಸರಾ ಉತ್ಸವದ ಮುಖಾಂತರ ಸಮಾಜಕ್ಕೆ ಧರ್ಮಶ್ರದ್ಧೆಯನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯತಕ್ಕಂಥ ವಿದ್ಯಮಾನಗಳು ಮುಂದಿನ ದಿವಸದಲ್ಲಿ ಆಗಬೇಕು. ಯಾವ ಸನಾತನವಾಗಿರ್ತಕ್ಕಂತಹ ಧರ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳೋ ಕೆಲಸ ಕಾರ್ಯಗಳು ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ. 20ನೇ ಬಹುಶಃ ನಾನು ಅಧ್ಯಕ್ಷನು ಆದದ್ದರಿಂದ ಇಡೀ ಚರಿತ್ರೆ ಮತ್ತೆ ಮಾತಾಡ್ತೇನೆ. ಬರೀ ಈಗ ಸನ್ಮಾನಿತರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈ ವರ್ಷದ 20ನೇ ವರ್ಷದ ವಿಶೇಷವಾದಂತಹ ಕಾರ್ಯಕ್ರಮಗಳೊಂದಿಗೆ ವಿಶೇಷವಾದಂಥ, ನಾನು ಮೊನ್ನೆಯಿಂದ ಎಲ್ಲ ಸಭೆಯಲ್ಲಿ ಹೇಳ್ತಾ ಇದ್ದೇನೆ, ಸನ್ಮಾನ ಅಂತೂ ನಾವು ಯಾರಿಗೂ ಮಾಡಲಿಲ್ಲ, ಗೌರವಾರ್ಪಣೆ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಸನ್ಮಾನ ಅಂತ ಹೇಳಿದ ಕೂಡಲೇ ನಮಗೂ ಈಗ ಸ್ವಲ್ಪ, ನನಗೆ ಗೊತ್ತಿಲ್ಲ, ಸಮಾಜದಲ್ಲಿ ಸನ್ಮಾನ ಅಂತ ಹೇಳುವಂಥ ಹೆಸರು ಬಂದ ಕೂಡಲೇ ಸ್ವಲ್ಪ ನನಗಂತೂ ಎಲರ್ಜಿ ಆಗ್ತಾ ಉಂಟು. ಯಾಕೆಂತ ಹೇಳಿದರೆ ತುಂಬ ಜನರಿಗೆ ಸನ್ಮಾನ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಉಂಟು. ಒಂದು ಕೆಲವರು ಅವರೇ ಕೇಳಿಕೊಂಡು ಸನ್ಮಾನ ತಗೊಳ್ಳುವಂಥದ್ದು, ಇನ್ನು ಕೆಲವರು ಅವರಿಗೊಂದು ಸನ್ಮಾನ ಮಾಡಿದರೆ ನಮಗೇನಾದರೂ ಕಾರ್ಯಕ್ರಮಕ್ಕೆ ಡೊನೇಷನ್ ಕೊಟ್ಟಾರು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಸನ್ಮಾನ ಮಾಡುವಂಥದ್ದು. ಈ ಎಲ್ಲ ರೀತಿಯಲ್ಲಿ ಸನ್ಮಾನ ಮಾಡಿದವರಿಗೆ ಸನ್ಮಾನಗಳಾಗ್ತಾ ಉಂಟು. ಮತ್ತು 10 ಕಡೆಯಲ್ಲಿ ಅವರಿಗೊಬ್ಬರಿಗೆ ಸನ್ಮಾನ ಆಗಿದೆ, ನಾವು ಒಂದು ಸನ್ಮಾನ ಮಾಡಿದರೆ ನಮ್ಮ ಸಂಸ್ಥೆಗೂ ಹೆಸರು ಅಂತ ಹೇಳುವ ನಿಟ್ಟಿನಲ್ಲಿ ಸನ್ಮಾನಗಳು ಆ ರೀತಿ ಆಗ್ತದೆ. ಆ ಒಂದು ಹೆಸರಿನ ಬದಲಾವಣೆಯೊಂದಿಗೆ ಸಮಾಜದಲ್ಲಿ ಯಾವ ವ್ಯಕ್ತಿಗೆ 4 ಜನ ಗೌರವವನ್ನು ಸಮರ್ಪಣೆ ಮಾಡ್ತಾರ ಅಂಥವರನ್ನು ಗೌರವಿಸುವ ಕಾರ್ಯಕ್ರಮ ಈ 20ನೇ ವರ್ಷದ ದಸರಾದಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ಸುಮಾರು 20 ಜನರನ್ನು ಗೌರವಿಸಿದ್ದೇವೆ. ಅದಲ್ಲದೆ ವಿಶೇಷವಾಗಿ ಪುತ್ತೂರು ತಾಲೂಕಿನಲ್ಲಿ ಪ್ರಪ್ರಥಮವಾಗಿ 149 ಜನ ಆಶಾ ಕಾರ್ಯಕರ್ತೆಯರಿಗೆ ಮೊನ್ನೆ ದಿವಸ ಈ ಗೌರವಿಸುವ ಮೂಲಕ ನಮ್ಮ ಕಾರ್ಯಕ್ರಮಗಳು ಪ್ರಾರಂಭ ಆಗಿ ತನ್ನ ಸಿರಿಮುಡಿಯ ಸಿಂಗಾರಕ್ಕೆ ತಿಂಗಳ ದೇವರನ್ನು ಮುಡಿದಂತಹ ಸ್ವಾಮಿ ಮಹಾಲಿಂಗೇಶ್ವರನ ಆ ಪಾದಕಮಲಗಳಿಗೆ ಶಿರಸಾಷ್ಟಾಂಗವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಾಯಿ ಅನ್ನಪೂರ್ಣೇಶ್ವರಿಯ ಆ ಪೂರ್ಣಾನುಗ್ರಹವನ್ನು ಕೂಡ ಕೋರುತ್ತಾ
ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರೀತಂ ಪುತ್ತೂರಾಯರೇ ಹಾಗೂ ವೇದಿಕೆಯಲ್ಲಿರತಕ್ಕಂತಹ ಗಣ್ಯರೇ ಮತ್ತು ನಮ್ಮ ಆತ್ಮೀಯ ಬಂಧುಗಳೇ, ಒಂದು ಮಹಾಭಾರತದಲ್ಲಿ ಒಂದು ಘಟನೆ ಬರ್ತದೆ. ಆ ಸಂದರ್ಭದಲ್ಲಿ ಆ ಕತೆ ಹೇಗಿದೆ ಅಂತ ಹೇಳಿದರೆ, ಧರ್ಮರಾಯ ಮತ್ತು ಕೌರವ ಇಬ್ಬರು ಕೂಡ ಕೃಷ್ಣನ ಸನ್ನಿಧಿಯಲ್ಲಿ ಇರ್ತಾರೆ. ಕೃಷ್ಣ ಧರ್ಮರಾಯನಲ್ಲಿ ಮತ್ತು ಕೌರವನಲ್ಲಿ ಹೇಳ್ತಾನಂತೆ, ಈ ಊರಿನಲ್ಲಿ ಇರತಕ್ಕಂತಹ ಒಳ್ಳೆಯವರು ಮತ್ತು ಕೆಟ್ಟವರು ಅವರ ಒಂದು ಪಟ್ಟ ಮಾಡಿಕೊಂಡು ಬನ್ನಿ ಅಂತ. ಯಾರೆಲ್ಲ ಒಳ್ಳೆಯವರಿದ್ದಾರೆ, ಯಾರೆಲ್ಲ ಕೆಟ್ಟವರಿದ್ದಾರೆ ಈ ಊರಿನಲ್ಲಿ, ಅದನ್ನೊಂದು ತಿಳ್ಕೊಂಡು ಬನ್ನಿ ಇಬ್ಬರು ಕೂಡ ಹೋಗಿ ಅಂತ. ಈ ಕೌರವ ಮತ್ತು ಧರ್ಮರಾಯ ಇಬ್ಬರು ಕೂಡ ಲೋಕ ಸಂಚಾರಕ್ಕೆ, ಊರಿನ ಸಂಚಾರಕ್ಕೆ ಹೋಗ್ತಾರೆ. ಸಂಚಾರಕ್ಕೆ ಹೋದ ನಂತರ ಕೌರವ ಬಂದು ಹೇಳ್ತಾನಂತೆ, ಕೌರವ ಬಂದು ಕೃಷ್ಣನಲ್ಲಿ ನಿವೇದನೆ ಮಾಡ್ತಾನೆ, ಇಡೀ ಊರನ್ನು ನಾನು ಸುತ್ತಾಡಿ ಬಂದೆ, ಈ ಊರಿನಲ್ಲಿ ಒಂದೇ ಒಂದು ಕೂಡ ಒಳ್ಳೆಯವರು ನನ್ನ ಕಣ್ಣಿಗೆ ಬೀಳಲಿಲ್ಲ ಅಂತ. ಒಂದೇ ಒಂದು ಒಳ್ಳೆಯವರು ಕೂಡ ಈ ಊರಿನಲ್ಲಿ ಸಿಗಲಿಲ್ಲ. ಆಯ್ತಪ್ಪ, ಕೃಷ್ಣ ಅವರ ಮಾತನ್ನು ಕೇಳಿದ ನಂತರ ಧರ್ಮರಾಯ ಬರ್ತಾನೆ. ಧರ್ಮರಾಯ ಬಂದಾಗ ಧರ್ಮರಾಯನಲ್ಲಿ ಕೇಳ್ತಾನಂತೆ, ಏನಾಯ್ತಪ್ಪ ನಿನ್ನ ವರದಿ ಏನುಂಟು ಅಂತ. ಧರ್ಮರಾಯ ಹೇಳ್ತಾನಂತೆ, ಇಡೀ ಊರನ್ನು ಸುತ್ತಿದೆ, ಎಲ್ಲಿ ಹೋದರೆ ಕೂಡ ನನಗೆ ಒಬ್ಬ ಕೆಟ್ಟವರು ನನ್ನ ಕಣ್ಣಿಗೆ ಕಾಣಲಿಲ್ಲ ಅಂತ. ಆವಾಗ ಕೃಷ್ಣ ಹೇಳ್ತಾನಂತೆ, ಒಳ್ಳೆಯವ ಅಥವಾ ಕೆಟ್ಟವ, ಒಳ್ಳೆತನವ ಕೆಟ್ಟತನವ, ಇದು ಯಾವುದರಲ್ಲಿ ಇದೆ ಅಂತ ಹೇಳಿದರೆ ನಾವು ನೋಡುವ ದೃಷ್ಟಿಯಲ್ಲಿದೆ ಅಂತ. ನಮ್ಮ ಮನಸ್ಸು ಒಳ್ಳೆದಿದ್ದರೆ, ನಾವು ನೋಡುವ ದೃಷ್ಟಿ ಒಳ್ಳೆದಿದ್ದರೆ ನಮಗೆ ಎಲ್ಲವೂ ಒಳ್ಳೆಯದೇ ಕಾಣ್ತದೆ. ನಾವು ನೋಡುವ ದೃಷ್ಟಿ ಕೆಟ್ಟದಿದ್ದರೆ ಅಥವಾ ನೋಡುವ ಕಣ್ಣು, ಆ ಭಾವನೆ ನಮ್ಮದು ಕೆಟ್ಟದಿದ್ದರೆ ಒಳ್ಳೆಯದು ಕೂಡ ಕೆಟ್ಟದು ಕಾಣುತ್ತದೆ ಅಂತ. ಈ ಸಂದರ್ಭದಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಮಣ್ಣಿನ ಜನಕ್ಕೆ ಅಥವಾ ಅದನ್ನು ಪ್ರೀತಂ ಪುತ್ತೂರಾಯರ ಮುಖಾಂತರ ಆರೋಪಿಸಿ ನಾವು ಹೇಳುವುದಿದ್ದರೆ, ನಿಮಗೆಲ್ಲ ಏನಿತ್ತು ಅಂತ ಹೇಳಿದರೆ ಒಳ್ಳೆಯದನ್ನು ನೋಡುವಂತಹ ಒಂದು ದೃಷ್ಟಿ ಇತ್ತು. ಇಲ್ಲಿ ಇರತಕ್ಕಂಥ ಇಷ್ಟು ಜನ ಕೂಡ ಪ್ರೀತಂ ಪುತ್ತೂರಾಯರ ಸಹಿತವಾಗಿ ಯಾವ ರೀತಿ ಇದ್ದಾರೆ ಅಂತ ಹೇಳಿದರೆ ಧರ್ಮರಾಯನ ಮನಸ್ಥಿತಿಯಲ್ಲಿ ಇದ್ದಾರೆ. ಹಾಗಾಗಿ ಅವರಿಗೆಲ್ಲ ಒಳ್ಳೆಯದೇ ಕಾಣ್ತಾ ಉಂಟು. ಆ ಒಳ್ಳೆಯನ್ನು ಕಾಣುವಂಥ ಗುಣ ಇದ್ದ ಕಾರಣ ಒಂದು ಮಹೇಶ್ ಕಜೆಯವರಲ್ಲಿ ಅಥವಾ ಒಂದು ಜಗನ್ನಿವಾಸ ರಾಯರಲ್ಲಿ ಅಥವಾ ಒಬ್ಬರು ರಾಜೇಶ್ ಪನ್ನೂರಿನಲ್ಲಿ ಅವರಿಗೆ ಒಳ್ಳೆಯದು ಕಾಣ್ತಾ ಉಂಟು. ಆ ಒಳ್ಳೆಯದನ್ನು ಈ ವೇದಿಕೆಯ ಮುಖಾಂತರ ಗುರುತಿಸಿದ್ದಾರೆ ಎಂಬ ಹೇಳುವಂಥದ್ದನ್ನು ನಾವು ಅತ್ಯಂತ ನಮ್ರತೆಯಿಂದ ನಿಮ್ಮ ಮುಂದೆ ಭಿನ್ನವಿಸಿಕೊಳ್ತಾ ಇದ್ದೇವೆ. ಹಾಗಾಗಿ ಆರಂಭದಲ್ಲಿ ಈ ಸುಮನಸ್ಕರಿಗೆ ಅಂದರೆ ಒಳ್ಳೆಯ ಮನಸ್ಸಿದ್ದಂತಹ ಸರ್ವರಿಗೆ ಕೂಡ ನಮ್ಮ ಮೂರೂ ಜನರ ಪರವಾಗಿ ನಾನು ಅತ್ಯಂತ ಆದರಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರೀತಂ ಪುತ್ತೂರಾಯರ ಗುಣವೇ ಹಾಗೆ, ಅದು ಒಂದು ರೀತಿಯಲ್ಲಿ ಕೃಷ್ಣನಾಗೆ. ಕೃಷ್ಣ ಏನು ಅಂತ ಹೇಳಿದರೆ, ಕೃಷ್ಣ ಇಡೀ ಮಹಾಭಾರತದಲ್ಲಿ ಒಂದು ಸಂದರ್ಭವನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಆಯುಧ ಪಾಣಿಯಾಗಲಿಲ್ಲ. ಆದರೆ ಆತನ ಆಯುಧ ಯಾರಾಗಿದ್ದರು ಅಂತ ಹೇಳಿದರೆ, ಪಾಂಡವರನ್ನು ನನ್ನ ಕೈ ಆಯುಧಗಳನ್ನು ಮಾಡಿ ಇಟ್ಟುಕೊಂಡು ನಾನು ಧರ್ಮ ಸಂಸ್ಥಾಪನೆ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿದಂತೆ ಕೃಷ್ಣ. ಬಹುಶಃ ಪುತ್ತೂರಾಯರು ಕೂಡ ಅದನ್ನೇ ಮಾಡಿದ್ದಾರೆ ಕಾಣ್ತದೆ. ಹೆಸರಿಗೆ ರಾಜೇಶ್ ಬನ್ನೂರು, ಹೆಸರಿಗೆ ಜಗನ್ನಿವಾಸರು, ಹೆಸರಿಗೆ ಮಹೇಶ್ ಕಜೆ ಅಥವಾ ಹೆಸರಿಗೆ ಲೋಕೇಶ್ ಹೆಗಡೆಯವರು, ಸತೀಶ್ ನಾಯ್ಕರು ಅಥವಾ ಇಲ್ಲಿಯ ಪರಿವಾರ, ಅವರನ್ನು ಕೈಯಾಯುಧವನ್ನಾಗಿ ಇಡಿಸಿಕೊಂಡು ಈ ಸಂಪ್ಯದ ಉದಯಗಿರಿಯ ಮಣ್ಣಿನಲ್ಲಿ ಧರ್ಮ ಸಂಸ್ಥಾಪನೆ ಮಾಡ್ತೇನೆ ಅಂತ ಹೇಳಿ ಹೊರಟಂತಹ ಒಂದು ವ್ಯಕ್ತಿತ್ವ. ಇವತ್ತು ಪುತ್ತರಾಯರ ಬಗ್ಗೆ ಮಹೇಶಣ್ಣ ತುಂಬ ಹೇಳಿದರು. ಹೇಳ್ತಾ ಹೋದರೆ ಪುತ್ತರಾಯರನ್ನು ನಾವು ಹೊಗಳೋದು, ನಮ್ಮನ್ನು ಅವರು ಹೊಗಳೋದು ಅಂತ ಆಗ್ಬೋದು. ಖಂಡಿತ ಒಂದು ತಪ್ಪನ್ನು ನಾನು ಮಾಡೋದಿಲ್ಲ. ಯಾಕಂದರೆ ಮಹೇಶಣ್ಣ ಹೇಳಿದ ಒಂದು ಮಾತಿಗೆ ನಾನು ಒಪ್ಪಿದ್ದೇನೆ. ಯಾಕಂದರೆ ಒಳ್ಳೆಯತನವನ್ನು ಗುರುತಿಸುವ ಒಂದು ಗುಣ ಈ ಮಣ್ಣಿನಲ್ಲಿ ಇದೆ. ಅದನ್ನು ನಮಗೆ ಪ್ರಸಾದ ರೂಪವಾಗಿ ಅನ್ನಪೂರ್ಣೇಶ್ವರಿ ಕರುಣಿಸಿದ್ದಾಳೆ ಅಂತ ಅದಕ್ಕೆ ಧನ್ಯೋಸ್ಮಿ. ಅದರ ಜೊತೆ ಪುತ್ತರಾಯರ ಜೊತೆ ಇವತ್ತು ಇಡೀ ಇರುವ ಇಲ್ಲಿಯ ತಂಡ, ನಾನು ಪುತ್ತೂರಲ್ಲಿ ಯಾವಾಗಲೂ ಹೇಳಲಿಕ್ಕಿದೆ, ನಾವೆಲ್ಲ ಕಡೆ ಹಿಂದೂ ಸಂಘಟನೆ ಮಾಡಬೇಕು, ಇದ್ದವರ ಮನೆಗೆ ಹೋಗಬೇಕು, ಆ ರೀತಿ ಮಾತಾಡ್ತಾ ಇದ್ದೇವೆ. ಇಲ್ಲಿ ಒಂದು 100-150 ಜನ, ಅದರಲ್ಲಿಯೂ ತಾಯಂದಿರು ಸೇರಿಕೊಂಡು ಒಂದು ಒಳ್ಳೆಯ ಒಂದು ಸಂಘಟನೆ, ಹಿಂದೂ ಸಂಘಟನೆ ಇಲ್ಲಿದೆ. ಆ ಎಲ್ಲ ಅವರಿಗೆ ಬೆನ್ನೆಲುಬಾಗಿ ನಿಂತಂಥ ಆ ಮಾನ್ಯರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಸಂಶಯ ಇಲ್ಲ ಅಂತ ಹೇಳುವಂಥ ಹೆಸರನ್ನು ಪಡ್ಕೊಂಡಂಥ ರಂಗನಾಥರವರಿಗೂ ಗೌರವ.
ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದಿಂದ ಕೊನೆಯಾಗಲಾರದಿಂದ ಈ ಪ್ರೇಮ ಲೋಕದ ಗೀತೆಯು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚಿನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಚುಕ್ಕಿಗಳಂತೆ ನಾನು ನೀರು ಬಾನಿನಲ್ಲಿ ವಾ ಕೇಳೋ ಹಮ್ಮೀರ, ಹಕ್ಕಿಗಳಂತೆ ನಾನು ನೀರು ಬಾನಿನಲ್ಲಿ ವಾ. 7 ಬಣ್ಣಗಳ ಕಾಮನ ಬಿಲ್ಲು ನಮದೇನೆ ಪ್ರೇಮ ತೋಟ ಮಾಡುವ. ಅಲ್ಲೊಂದ ಪ್ರೇಮದ ಗೂಡನ್ನು ಕಟ್ಟುವ, ಈ ನಮ್ಮ ಪ್ರೇಮ ರಾಗ ಹಾಡುವ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದಿಂದ ಕೊನೆಯಾಗಲಾರದಿಂದ ಈ ಪ್ರೇಮ ಲೋಕದ ಗೀತೆಯು. ಕೇಳೆ ಸಿಂಗಾರಿ ಹೂವಲ್ಲಿ ತುಂಬಿ ಸೇರಿಕೊಳ್ಳು ಹೊತ್ತು ಇದು ಬಾ. ಕೇಳೆ ಬಂಗಾರಿ ಪ್ರೇಮಿಗಳಲ್ಲಿ ನೀಡಿಕೊಳ್ಳು ಮುತ್ತು ಇದು ಬಾವಾ. ನನ್ನ ನಿನ್ನ ಸ್ನೇಹ ಬಂಧನವಿದು ಮರೆಯಲಾಗದು, ಅಳಿಸಲಾರದೆಂದಿಗೂ. ಕೇಳೆನ್ನ ಗೆಳತಿ ಇನ್ನೊಂದು ಸರತಿ, ಜನ್ಮವನಿತ್ತಿದರೂ ನಾವೊಂದೇ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚಿನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.